ಹೋಟೆಲ್ ಓಷನ್ ಪರ್ಲ್ ಈಗಾಗಲೇ ತನ್ನ ಹಾಸ್ಪಿಟಾಲಿಟಿಯಲ್ಲಿ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದುಕೊಂಡಿರುವಂತಹ ಹೋಟೆಲ್ ಇದೀಗ ಕೋವಿಡ್ ಸಂದರ್ಭದಲ್ಲೂ ಕೂಡ ಗ್ರಾಹಕರ ಸುರಕ್ಷತೆಯ ನಿಟ್ಟಿನಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದೆ. ಅದರಲ್ಲೂ ಕೂಡ ಈ ಸಂದರ್ಭದಲ್ಲಿ ತೆಗೆದುಕೊಳ್ಳಬೇಕಾದಂತಹ ಆಹಾರದ ಬಗ್ಗೆ ಸಾಕಷ್ಟು ಗಮನ ಹರಿಸಿರುವಂತಹ ಹೋಟೆಲ್ ದೇಹದ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸುವಂತಹ ನಿಟ್ಟಿನಲ್ಲಿ ಎಲ್ಲ ಬಗೆಯ ಆಹಾರ ಖಾದ್ಯಗಳನ್ನು ತಯಾರಿ ಮಾಡ್ತಾ ಇದೆ. ಈ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಬರ್ತಾ ಇದೆ, ನೋಡಿ. ಆರೋಗ್ಯ ಮತ್ತು ನೈರ್ಮಲ್ಯ ದೃಷ್ಟಿಯಿಂದ ಅತಿ ಹೆಚ್ಚು ನಿಗಾ ವಹಿಸಿರುವ ಕರಾವಳಿಯ ಹೋಟೆಲ್ಗಳ ಪೈಕಿ ಮುಂಚೂಣಿಯಲ್ಲಿರುವ ದಿ ಓಷನ್ ಪರ್ಲ್ ಕೇವಲ ಗ್ರಾಹಕರಿಗೆ ಆತಿಥ್ಯ ನೀಡಲು ಪ್ರಸಿದ್ಧವಾಗಿರುವುದು ಮಾತ್ರವಲ್ಲ, ಇಂತಹ ಕಠಿಣ ಸಂದರ್ಭದಲ್ಲಿ ಗ್ರಾಹಕರ ಸುರಕ್ಷತೆ ಬಗ್ಗೆ ಅತಿ ಹೆಚ್ಚು ಕಾಳಜಿ ವಹಿಸ್ತಾ ಇದೆ. ವಿಶ್ವ ಆರೋಗ್ಯ ಸಂಸ್ಥೆ ಹಾಗೂ ರಾಜ್ಯ ಕೇಂದ್ರ ಸರ್ಕಾರಗಳ ಎಲ್ಲ ಮಾರ್ಗಸೂಚಿಗಳನ್ನು ಚಾಚೂ ತಪ್ಪದೆ ಹೋಟೆಲ್ನಲ್ಲಿ ಅನುಸರಿಸಲಾಗ್ತಾ ಇದೆ. ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡು ಹೋಟೆಲ್ ಅನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಹೋಗ್ತಾ ಇರೋದ್ರಲ್ಲಿ ರಾಜ್ಯದ ಹೋಟೆಲ್ಗಳಲ್ಲೇ ದಿ ಓಷನ್ ಪರ್ಲ್ಗೆ ಉನ್ನತ ಸ್ಥಾನವಿದೆ. ಕೊರೋನಾವನ್ನ ಸಮರ್ಥವಾಗಿ ಎದುರಿಸಿ ಗ್ರಾಹಕರಿಗೆ ಸುರಕ್ಷಿತ ಸೇವೆ ನೀಡಲು ಬದ್ಧವಾಗಿದೆ. ಇನ್ನು ಇಲ್ಲಿ ಎಲ್ಲ ಬಗೆಯ ಇಮ್ಯುನಿಟಿ ಬೂಸ್ಟ್ ಹೆಲ್ದಿ ಡ್ರಿಂಕ್ಸ್, ಟರ್ಮರಿಕ್ ಟೀ, ಗ್ರೀನ್ ಆಪಲ್ ಜ್ಯೂಸ್, ಬೀಟ್ರೂಟ್ ಜ್ಯೂಸ್, ಮಿಂಟ್ ಜ್ಯೂಸ್, ಗೋಲ್ಡನ್ ಮಿಲ್ಕ್, ಹನಿ ಅಂಡ್ ಲೆಮನ್ ವಿದ್ಯೆ ಪಂಚ್ ಆಫ್ ಮಿಂಟ್, ಆರೆಂಜ್, ಗೂಸ್ಬೆರಿ ಜ್ಯೂಸ್, ಖಡಾ, ಖವಾ ಜ್ಯೂಸ್ ಹೀಗೆ ಇಮ್ಯುನಿಟಿ ಬೂಸ್ಟ್ ಹೆಲ್ದಿ ಡ್ರಿಂಕ್ಸ್ ಅನ್ನ ಗ್ರಾಹಕರಿಗೆ ನೀಡುವ ಮೂಲಕ ಆರೋಗ್ಯಕ್ಕೆ ಹೆಚ್ಚಿನ ಕಾಳಜಿ ವಹಿಸಿದೆ. ಒಟ್ಟಿನಲ್ಲಿ ದಿ ಓಷನ್ ಪರ್ಲ್ ಹೋಟೆಲ್ ಗ್ರಾಹಕರಿಗೆ ಉತ್ತಮ ಸೇವೆಯ ಜೊತೆಗೆ ಆರೋಗ್ಯದ ಕಡೆಯೂ ಹೆಚ್ಚಿನ ಕಾಳಜಿ ವಹಿಸಿದೆ. ಈ ಮೂಲಕ ಗ್ರಾಹಕರಿಗೆ ಮತ್ತಷ್ಟು ಉತ್ತಮ ಸೇವೆ ನೀಡಲು ಸಜ್ಜಾಗಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್ 24/7 ಮಂಗಳೂರು.